ಬಿಜೆಪಿಯಲ್ಲಿ ಟಿಕೆಟ್ ದೊರೆಯದ ಹಿನ್ನೆಲೆಯಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ K.M.Muniyappa ನಾಮಪತ್ರ ಸಲ್ಲಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಕೊರಟಗೆರೆ ಕ್ಷೇತ್ರದಲ್ಲಿ ನಾನು ಮಾಡಿರುವ ಜನಪರ ಕೆಲಸಗಳನ್ನು ಮೆಚ್ಚಿ ಜನರು ನನಗೆ ಮತ ಹಾಕುತ್ತಾರೆ. ನಾನು ಗೌರಿ ಹಬ್ಬದಲ್ಲಿ ಕೊಟ್ಟ ಬಾಗಿನ, ಕೋವಿಡ್ ಸಂದರ್ಭದಲ್ಲಿ ನೀಡಿದ ಕಿಟ್ಗಳು ಬಡವರ ಹಸಿವನ್ನು ನೀಗಿಸುವ ಕೆಲಸ ಮಾಡಿದೆ ಎಂದು ಅವರು ಹೇಳಿದರು. ಇಂದು ಸಹಸ್ರಾರ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಬಂದು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ವರಿಷ್ಠರು ನನಗೆ ಯಾರೂ ಅಲ್ಲ, ಕ್ಷೇತ್ರದ ಜನರೇ ನನಗೆ ವರಿಷ್ಠರು. ಅವರ ಮಾತೆ ನನಗೆ ವೇದವಾಕ್ಯ. ಅವರ ಮಾತಿನಂತೆಯೇ ಇಂದು ನಾಮಪತ್ರ ಸಲ್ಲಿಸಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ನಾಮಪತ್ರ ಹಿಂದಕ್ಕೆ ತೆಗೆದುಕೊಳ್ಳುವುದಿಲ್ಲ ಎಂದು ಅವರು ಹೇಳಿದರು. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ಕೊರಟಗೆರೆಯ ಎಲ್ಲ ಜನತೆಗೂ ನನ್ನ ನಮಸ್ಕಾರ. ಈ ಕ್ಷೇತ್ರದಲ್ಲಿ ನಾನು 5 ಮಾಧ್ಯಮ ಮಿತ್ರರಿಗೂ ಎಲ್ಲರೂ ನಮಸ್ಕಾರ. ಇಲ್ಲಿ ಸೇರಿರೋ ಎಲ್ಲ ಪೊಲೀಸ್ ಇಲಾಖೆಯವ್ರಿಗೂ ಎಲ್ಲರಿಗೂ ನಮಸ್ಕಾರ. ಈ ಕ್ಷೇತ್ರದಲ್ಲಿ ನಾನು ಸುಮಾರು 5 ವರ್ಷದಿಂದ ನಾನು ಕ್ಷೇತ್ರದಲ್ಲಿ ಪ್ರತಿದಿನ ಓಡಾಡ್ತಿದ್ದೀನಿ. ಎಲ್ಲರನ್ನೂ ಪರಿಚಯ ಮಾಡ್ಕೊಂಡಿದ್ದೀನಿ. ನಾನು BJP ಪಕ್ಷನ ಕಟ್ಟೋಣ ಅಂತ ಬಂದೆ. BJP ಪಕ್ಷನ ಕಟ್ಟಿದೆ, ದುಡಿದೆ. ನಾನು ನನ್ನ ದುಡಿಮೆಯಿಂದನೇ BJP ಪಕ್ಷ ಇಲ್ಲಿ ಬಂತು. ಯಾಕಂದ್ರೆ ನಿಜ ಹೇಳ್ತಿದ್ದೀನಿ, ನಾನೇನು ಸುಳ್ಳು ಪಳ್ಳು ಹೇಳಿ ಇಲ್ಲಿ ಓಟ್ ಇಡ್ಸೋಕ್ಕೆ ಬಂದಿಲ್ಲ. ಇಲ್ಲಿ ನಾನು ದುಡಿದು 24 ಗಂಟೆನೂ ಕೆಲಸ ಮಾಡಿ ಸೇವೆ ಮಾಡಿದ್ರಿಂದ BJP ಮಟ್ಟಕ್ಕೆ ಬಂತು. BJPನಲ್ಲಿ 5 ವರ್ಷ ನಾನು ದುಡಿದೆ. BJPನಲ್ಲಿ ಹೆಂಗೆ ದುಡಿದೆ ಅಂದರೆ, ಪ್ರತಿ ಕರೋನಾ ಸಮಯದಲ್ಲಿ ಎಲ್ಲರಿಗೂ ಸಹಾಯ ಮಾಡಿದ್ದೀನಿ. ಕೇಂದ್ರದಲ್ಲೂ ಸರ್ಕಾರ ಇತ್ತು, ರಾಜ್ಯದಲ್ಲೂ ಸರ್ಕಾರ ಇತ್ತು. ಯಾರು ಇಲ್ಲಿ MLA, ನಮ್ಮ BJP MLA ಇಲ್ಲ. ಆದ್ದರಿಂದ ಯಾರೂ ಆರೋಗ್ಯದ ಬಗ್ಗೆ, ಜನರ ಆರೋಗ್ಯದ ಬಗ್ಗೆ, ಆ ಬಡವರ ಬಗ್ಗೆ ಅವ್ರಿಗೆ ಚಿಂತನೆ ಮಾಡಲಿಲ್ಲ. ಒಂದು ಸ್ಯಾನಿಟೈಸರ್ ಕೊಡೋದಾಗಲಿ, ಒಂದು ಕಿಟ್ ಕೊಡೋದಾಗಲಿ, ಒಂದು ಮಾಸ್ಕ್ ಕೊಡೋದಾಗಲಿ ಅಂಥ ಕೆಲಸ ಯಾರೂ ಮಾಡಿಲ್ಲ. ನಾನು ಕರೋನಾ ಸಮಯದಲ್ಲಿ ಪ್ರತಿದಿನ ಬಂದು ಎಲ್ಲ ಊರಿಗೂ ಹೋಗಿ, ನಾನೇ ಸತತವಾಗಿ ಪ್ರತಿ ಊರಿಗೂ ಹೋಗಿ ಮನೆಗೆ ಹೋಗಿ ಕೊಟ್ಕೊಂಬಂದಿದ್ದೀನಿ. ಎಲ್ಲ ಬಡಬಗ್ಗರಿಗೆ ನನ್ನ ಕೈಲಾದ ಸೇವೆ ಮಾಡ್ಕೊಂಬಂದಿದ್ದೀನಿ. ಎಷ್ಟೋ ಜನ ಮಂದಿಗೆ ನನ್ನ ಡೆಲಿವರಿ ಆದ ಹೆಣ್ಣು ಅಕ್ಕ ತಂಗಿರಿಗೆಲ್ಲ ಸಹಾಯ ಮಾಡಿದ್ದೀನಿ. ನನಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ನೋರಿಗೆಲ್ಲ ಸಹಾಯ ಮಾಡಿದ್ದೀನಿ. ಬಡವ್ರ ಮದುವೆಗಳಿಗೂ ಸಹಾಯ ಮಾಡಿದ್ದೀನಿ. ಮದುವೆ ಮಾಡುವಾಗ ಅವ್ರಿಗೆ ಏನು ಬೇಕೋ ಸಹಾಯಗಳು ಮಾಡಿದ್ದೀನಿ. ನಾನು ಪ್ರತಿದಿನ ಸೇವೆ ಮಾಡ್ಕೊಂಡೇ ಬಂದಿದ್ದೀನಿ. 360 ವರ್ಷದಲ್ಲಿ 365 ದಿನ ಮನೆ ಸೋರೋವ್ರಿಗೂ ಸೀಟ್ ಹಾಕ್ಕೊಟ್ಟಿದ್ದೀನಿ. ಕಷ್ಟಣ ನನಗೆ ಹಾಸ್ಪಿಟ್ಲಿಗೆ ಹೋಗಿ ಅನ್ಬೇಕು ಅನ್ನೋರ್ಗೂ ಹಾಸ್ಪಿಟ್ಲಿಗೂ ಸಹಾಯ ಮಾಡಿದ್ದೀನಿ. ಇವೆಲ್ಲ ನಾನು ವಯಸ್ಸಾದ ಅವ್ರಿಗೆ ನನ್ನ ಕೈಲಾದ ಸಹಾಯಗಳು ಮಾಡಿದ್ದೀನಿ. ಎಲ್ಲರಿಗೂ ಮಾಡ್ಕೊಂಡು ಬಂದರೂ ನನಗೆ BJP ಪಕ್ಷದಲ್ಲಿ ನನಗೆ ಅನ್ಯಾಯ ಮಾಡಿಬಿಟ್ರು. ಟಿಕೆಟ್ ನನಗೆ ಕೊಡ್ತೀನಿ ಅಂತೇಳಿ ಕಡೆ ಸಂದರ್ಭದಲ್ಲಿ ಬೇರೆಯವ್ರು ಕೊಟ್ಬಿಟ್ರು. ಆದ್ದರಿಂದ ನನ್ನ ಕಾರ್ಯಕರ್ತರೆಲ್ಲ ಅವ್ರ ಗೋಳಾಟ ತಾಳಲಾರದೆ ನಾನು ಬಂದು ಕೇಳಿದೆ, ಏನು ಮಾಡೋಣ ಹೇಳಿ ಅನ್ನೋದಕ್ಕೆ ನಮ್ಮ ಕಾರ್ಯಕರ್ತರು, ನಾವು ದುಡ್ಡು ಹಾಕ್ತೀವಿ, ನಾವು ಖರ್ಚು ಮಾಡ್ತೀವಿ, ಎಲೆಕ್ಷನ್ಗೆ ಏನು ಖರ್ಚು ಬರುತ್ತೆ, ದಯವಿಟ್ಟು ಬಂದು ನೀನು ನಿಂತ್ಕೋಬೇಕು, ನೀನು ಬೇಕು ನಮಗೆ ಅಂತೇಳಿ ನನ್ನ ಕಾರ್ಯಕರ್ತರು ಬಂಧುಗಳೆಲ್ಲ ಬಂದು ನಾನು ಕೇಳಿದ್ರು. ಬಂದು ಇಲ್ಲಿ ಮತದಾರ ದೇವರುಗಳು ನಾನು ಬಂದು ಕೇಳಿದ್ರು. ಅದರಿಂದ ನಾನು ಒಪ್ಕೊಂಡು, ಆಯಿತು ಇಂಡಿಪೆಂಡೆಂಟ್ ಹೋಗೋಣ ನಡೀರಿ ಅಂತ ಹೇಳಿದೆ. ಆವಾಗ ನನ್ನ ಕಾರ್ಯಕರ್ತರ ತೀರ್ಮಾನದಿಂದ ನಾನು ಈಗ ಇಲ್ಲಿ ಬಂದು ನಿಂತ್ಕೊಂಡು ನಾಮಿನೇಷನ್ ಮಾಡಿದ್ದೀನಿ. ಆದ್ದರಿಂದ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ದಯೆ ನನ್ನ ಮೇಲೆ ಅಂತ ಕೇಳ್ಕೊತಾ ನಿಮ್ಮೆಲ್ಲರಲ್ಲೂ ಹೊಂದಿಸ್ತೇನೆ.